ನಾವು ವಿವೇಕಾನಂದ ಲಾ ಕಾಲೇಜ್ ಕಡೆಯಿಂದ ಇವತ್ತು ನಿಮ್ಮ ಜೊತೆ ಇದ್ದೇವೆ. ನಾಡಿದ್ದು ಮೇ 8, 9, 10 ನಾವು ಲಾ ಕಾಲೇಜಿನಲ್ಲಿ ಒಂದು ರಾಷ್ಟ್ರ ಮಟ್ಟದ ಒಂದು ಮೂಟ್ ಕೋರ್ಟ್ ಕಾಂಪಿಟೇಷನ್, ಆಲ್ ಇಂಡಿಯಾ ಮೂಟ್ ಕೋರ್ಟ್ ಕಾಂಪಿಟೇಷನ್ ಆಯೋಜನೆ ಮಾಡ್ತಾ ಇದ್ದೇವೆ. ಇದು ಲಾ ಕಾಲೇಜ್ ಮಾಡ್ತಾ ಇರುವಂತಹ 3ನೇ ಆಲ್ ಇಂಡಿಯಾ ಮೂಟ್ ಕೋರ್ಟ್ ಕಾಂಪಿಟೇಷನ್. ಕಳೆದ 2020 ಮತ್ತು 21ನೇ ಇಸವಿಯಲ್ಲಿ ನಾವು ಮಾಡಿದ್ದೇವೆ ಕಾರ್ಯಕ್ರಮ. ಅದಾದ ನಂತರ ಈಗ 22ನೇ ಇಸವಿಯಲ್ಲಿ ಪುನಃ 3ನೇ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಒಟ್ಟು ಜುಡಿಷಿಯರಿ ಲಾ ಫೀಲ್ಡಿಗೆ ಮತ್ತು ಲಾ ಮಕ್ಕಳಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮ ಅಣಕು ನ್ಯಾಯಾಲಯ ಸ್ಪರ್ಧೆ ಅಂತ ಹೇಳುವಂಥದ್ದು. ಒಂದು ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ಕೇಸಿನ ವಾದ ವಿವಾದ ಇರ್ತಾರೆ, ಅದರ ಪ್ರಾತ್ಯಕ್ಷಿಕೆ ಬೇರೆ ಬೇರೆ ಕಾಲೇಜಿನ ಟೀಮಿನವರು ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ 20 ಲಾ ಕಾಲೇಜುಗಳು, ಆಲ್ ಓವರ್ ಇಂಡಿಯಾದಿಂದ 20 ಲಾ ಕಾಲೇಜುಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಟೀಮು ಕೂಡ 8ನೇ ತಾರೀಕಿನ ಹೊತ್ತು ಸಂಜೆ ಕಾಲೇಜಿಗೆ ಬರ್ತಾರೆ, ರಿಜಿಸ್ಟ್ರೇಷನ್ ಇರ್ತಾರೆ, ಮತ್ತು ಒಂದು ಲಿಖಿತ ಪರೀಕ್ಷೆ ಇರ್ತಾರೆ 8ನೇ ತಾರೀಕಿಗೆ ಎಲ್ಲ ಟೀಮಿನವರಿಗೂ ಕೂಡ. 9ನೇ ತಾರೀಕಿಗೆ ಬೆಳಿಗ್ಗಿನಿಂದ 9 ಗಂಟೆಯಿಂದ ಪ್ರಿಲಿಮಿನರಿ ರೌಂಡು ಕಾಂಪಿಟೇಷನ್ಗಳು ಸ್ಟಾರ್ಟ್ ಆಗ್ತದೆ. ಪ್ರಿಲಿಮಿನರಿ ರೌಂಡು ಮುಗಿದ ನಂತರ ಸಂಜೆ 4 ಗಂಟೆಗೆ ಒಂದು ಫಾರ್ಮಲ್ ಉದ್ಘಾಟನಾ ಕಾರ್ಯಕ್ರಮ ಇದೆ. ಉದ್ಘಾಟಕರಾಗಿ ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ಅಬ್ದುಲ್ ನಜೀರ್, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಕೋಟೀಶ್ವರ ಸಿಂಗ್ ಅವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರು ನಮ್ಮ ಊರಿನವರಾದ ಶೇಖರ್ ಜಿ ದೇವಸ ಅವರು ಕೂಡ ಜೊತೆ ಇರ್ತಾರೆ. ಅದೇ ರೀತಿ ಹುಬ್ಬಳ್ಳಿ ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದ ಗೌರವಾನ್ವಿತ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ಉದ್ಘಾಟನಾ ಕಾರ್ಯಕ್ರಮ 9ನೇ ತಾರೀಕಿಗೆ ಸಂಜೆ ಆದ ನಂತರ ಮರುದಿವಸ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಮತ್ತು ಫೈನಲ್, ಈ 3 ಹಂತದ ಸ್ಪರ್ಧೆಗಳು ಇರ್ತಾರೆ. ವಿಶೇಷವಾಗಿ ಫೈನಲ್ ರೌಂಡ್, ಅದಕ್ಕೆ ತೀರ್ಪುಗಾರರಾಗಿ ಹೈಕೋರ್ಟಿನ ಹಾಲಿ 3 ನ್ಯಾಯಮೂರ್ತಿಗಳು, 3 ಜಡ್ಜಸ್ಗಳು ನಮ್ಮ ಜೊತೆ ಇರ್ತಾರೆ. ಅವರೇ ಅಂತಿಮ ಹಂತಕ್ಕೆ ಅವರು ತೀರ್ಪುಗಾರರಾಗಿ ಇರ್ತಾರೆ. ಅವರ ಜೊತೆಗೆ ಪುತ್ತೂರಿನ ಹಿರಿಯ ನ್ಯಾಯವಾದಿಗಳಾದ ಶ್ರೀ ರಾಮಮೋಹನ್ ರಾವ್ ಮತ್ತು ಮಂಗಳೂರಿನ ಹಿರಿಯ ನ್ಯಾಯವಾದಿಗಳಾದ ಪ್ರೇಮನಾಥ್ ಅವರು, ಒಟ್ಟು 5 ಜನ ಜಡ್ಜಸ್ಗಳು ಫೈನಲ್ ರೌಂಡಿಗೆ ಮಾರ್ಕ್ ಹಾಕಲಿಕ್ಕೆ ಇರ್ತಾರೆ. ಬೇರೆ ಬೇರೆ ಹಂತಗಳಲ್ಲಿ ಪ್ರಿಲಿಮಿನರಿ ರೌಂಡ್ ಇರ್ಬೋದು, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಈ ಎಲ್ಲ ಹಂತಗಳಲ್ಲಿ ಬೇರೆ ಬೇರೆ ಕಡೆಯ ಅನುಭವಿ ಹಿರಿಯ ನ್ಯಾಯವಾದಿಗಳು, ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು, 30ಕ್ಕಿಂತ ಹೆಚ್ಚು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಜಡ್ಜಸ್ಗಳಾಗಿದ್ದಾರೆ. ಬೇರೆ ಬೇರೆ ಆ ರೀತಿಯ ಜಡ್ಜಸ್ಗಳು ಈ ಹಂತಗಳಿಗೆ ತೀರ್ಪುಗಾರರಾಗಿ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಕೂಡ ತೀರ್ಪುಗಾರರಾಗಿ ನಮ್ಮ ಜೊತೆ ಇರ್ತಾರೆ. ಫೈನಲ್ ರೌಂಡು ಮುಗಿದ ನಂತರ ಸಂಜೆ 3 ಗಂಟೆಗೆ, 10ನೇ ತಾರೀಕು ಸಂಜೆ 3 ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ES ಇಂದಿರೇಶ್, ಜಸ್ಟಿಸ್ ವಿ ಶ್ರೀಶಾನಂದ ಹಾಗೂ ಜಸ್ಟಿಸ್ ಶ್ರೀ ತ್ಯಾಗರಾಜ ಇನವಳ್ಳಿ, ಈ 3 ನ್ಯಾಯಮೂರ್ತಿಗಳು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಪುತ್ತೂರಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಜಗನ್ನಾಥ ರೈ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿವಾಸ ಮೂರ್ತಿ ಕೊಂಡ ಅವರು, ಅಧಿವಕ್ತ ಪರಿಷತ್ ಅಂತ ಹೇಳಿ ವಕೀಲರ ಒಂದು ಸಂಘಟನೆ ಇದೆ, ಅದರ ರಾಷ್ಟ್ರೀಯ ಅಧ್ಯಕ್ಷರು, ಆಂಧ್ರ ಪ್ರದೇಶ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳವರು, ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ಶುರುವಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೊಂಕೊಡಿ ಕೃಷ್ಣ ಭಟ್ ಅವರು ಅಧ್ಯಕ್ಷರಾಗಿರ್ತಾರೆ. ಒಟ್ಟು
ಈ 3 ದಿವಸದ ಕಾರ್ಯಕ್ರಮ 8ನೇ ತಾರೀಕಿನ ಸಂಜೆಯಿಂದ 10ನೇ ತಾರೀಕು ಸಂಜೆಯವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಒಟ್ಟು ನಮ್ಮ ವಿದ್ಯಾಸಂಸ್ಥೆ, ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಜೊತೆ ಸಹಕರಿಸ್ತಾ ಇರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪುತ್ತೂರಿನ ವಕೀಲರ ವೃಂದ, ನಮ್ಮ ಪುತ್ತೂರು ಬಾರ್ ಅಸೋಸಿಯೇಷನ್ ಪೂರ್ತಿಯಾಗಿ ನಮ್ಮ ಜೊತೆ ಈ ಕಾರ್ಯದಲ್ಲಿ ಇದೆ. 20 ಟೀಮು, ಒಂದೊಂದು ಟೀಮಿನಲ್ಲಿ 3 ಮಕ್ಕಳಿರ್ತಾರೆ. ಒಟ್ಟು ಕಾಲೇಜಿಗೆ 38 ವರ್ಷ ಆಗ್ತಾ ಇದೆ ಕಾಲೇಜ್ ಸ್ಥಾಪನೆಯಾಗಿ. ಇನ್ನೊಂದು ಸಣ್ಣ ಮಾಹಿತಿ, ಈ ವರ್ಷದಿಂದ ನಾವು BBA LLB ಮತ್ತು LLM ಈ 2 ಹೊಸ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಆದರೆ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು BBA LLB ಮತ್ತು LLM. ಆಡಿಯನ್ಸ್ ನಾವು ಇದಕ್ಕೆ ಓಪನ್ ಟು ಪಬ್ಲಿಕ್, ಈಗ ಯಾರು ಎಲ್ಲರೂ ಕೂಡ ಬರಬೇಕು ಅಂತ ಹೇಳುವಂಥ ಆಮಂತ್ರಣವೇ ಇರುವಂಥದ್ದು. ನಮ್ಮ ಸ್ಟೂಡೆಂಟ್ಸ್ಗಳ ಜೊತೆಗೆ ಉಳಿದ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಕೂಡ ವಿಶೇಷವಾಗಿ ಬರ್ತಾ ಇದ್ದಾರೆ. ಮತ್ತು ದೊಡ್ಡ ರೀತಿಯಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳು ಬರ್ತಾ ಇದ್ದಾರೆ. ಪಬ್ಲಿಕ್, ನಮ್ಮ ಪೇರೆಂಟ್ಗಳು ಬರ್ತಾರೆ, ನಮ್ಮ ವೆಲ್ ವಿಷರ್ಸ್ ಬರ್ತಾರೆ. ಇದು ರಿಸ್ಟ್ರಿಕ್ಟೆಡ್ ಈಗ ನಮ್ಮ ಲಾ ಕಾಲೇಜಿನ ಒಳಗಿನವರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಅಂತಲ್ಲ, ಯಾರು ಆಸಕ್ತಿ ಇದೆ ಈ ರೀತಿಯ ಕಾರ್ಯಕ್ರಮ, ಇದು ಬಾಕಿ ಯಾವ ಕಾಲೇಜುಗಳಲ್ಲಿ ಕಾಣಲಿಕ್ಕೆ ಸಿಗದಂಥ ಕಾರ್ಯಕ್ರಮಗಳು, ಒಂದು ಮೂಟ್ ಕೋರ್ಟು ಅಂತ ಹೇಳುವಂಥದ್ದು, ಎಲ್ಲರೂ ಸಾರ್ವಜನಿಕರು ಬರಬೇಕು ಅಂತ ಹೇಳುವಂಥ ಆಮಂತ್ರಣವನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೇವೆ. ಹೌದು, ಒಳ್ಳೆಯ ರೆಸ್ಪಾನ್ಸ್. ಯಾಕಂತ ಹೇಳಿದರೆ ಮೂಟ್ ಕೋರ್ಟು ಬೇರೆ ಬೇರೆ ಕಡೆ ಕಾಂಪಿಟೇಷನ್ಗಳು ಲಾ ಕಾಲೇಜುಗಳಲ್ಲಿ ಆಗ್ತಾರೆ. ನಾವು ನಮ್ಮ ಟೀಮನ್ನು ನಾವು ಕಳಿಸ್ತೇವೆ, ನಮ್ಮ ಮಕ್ಕಳನ್ನು. ಮತ್ತು 5 ವರ್ಷದ ಕೋರ್ಸಿನ 5 ವರ್ಷ ಕಲಿತಾ ಇರುವಂತಹ ಮಕ್ಕಳು ನಮ್ಮ ಜೊತೆ ಈ ರೀತಿಯ ಸ್ಪರ್ಧೆಗಳನ್ನು ನೋಡುವಂಥದ್ದು, ಭಾಗವಹಿಸುವಂಥದ್ದು, ಅವರಿಗೆ ಫ್ಯೂಚರಲ್ಲಿ ಅವರ ಪ್ರೊಫೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಕಾರಣಕ್ಕಾಗಿ ನಮ್ಮ ಕಾಲೇಜ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಕೂಡ ಹೊರಗಿನ ಇದರಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹೈಕೋರ್ಟು ನ್ಯಾಯಮೂರ್ತಿಗಳ ವಲಯದಲ್ಲಿ, ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳ ವಲಯದಲ್ಲಿ ವಿವೇಕಾನಂದ ಲಾ ಕಾಲೇಜ್ ಅಂತ ಹೇಳುವಾಗ ಒಂದು ರೀತಿಯ ಒಳ್ಳೆಯ ಕಾರ್ಯ ಈ ಪುತ್ತೂರಿನಂಥ ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ತುಂಬ ರೀತಿಯಲ್ಲಿದೆ. ಇದರ ಅಲ್ಟಿಮೇಟ್ ಬೆನಿಫಿಟ್ ಖಂಡಿತವಾಗಿಯೂ ನಮ್ಮ ಸ್ಟೂಡೆಂಟ್ಗಳಿಗೆ ಸಿಗುವಂಥದ್ದು. ಯಾಕಂತ ಹೇಳಿದರೆ ಬೇರೆ ಬೇರೆ ಹಂತದಲ್ಲಿ ಜುಡಿಷಿಯರಿ ಎಕ್ಸಾಮ್ ಬರೀತಾರೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ವಿವೇಕಾನಂದ ಲಾ ಕಾಲೇಜಿನ ಮಕ್ಕಳು ಅಂತ ಹೇಳಿದ ಕೂಡಲೇ ಅವರಿಗೆ ತುಂಬ ಸಪೋರ್ಟ್ ಸಿಗ್ತಾರೆ ಅಂತ. ಮೂಟ್ ಕೋರ್ಟಲ್ಲಿ ಒಂದು ಕೇಸ್ ಲಾವನ್ನು ಇದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಎಲ್ಲ ಕಾಲೇಜುಗಳಿಗೆ ನಾವು ಕಳಿಸಿರ್ತೇವೆ. ಆ ಕೇಸ್ ಲಾವನ್ನೇ ಅವರು ಸ್ಟಡಿ ಮಾಡಿ ಅದಕ್ಕೆ ಫಾರ್ ಆ್ಯಂಡ್ ಎಗೇನ್ಸ್ಟ್ ಅವರ ಇಲ್ಲಿ ಬಂದು ಆರ್ಗ್ಯುಮೆಂಟ್ ಮಾಡಬೇಕು. ಅದರಲ್ಲಿ ರಿಸರ್ಚ್ ಮಾಡಲಿಕ್ಕಿದೆ, ರಿಸರ್ಚ್ ಮಾಡಿ ಪೇಪರ್ ಸಬ್ಮಿಷನ್ ಮಾಡಬೇಕು. ಅದರಲ್ಲಿ 3 ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, 3 ಕೂಡ ಅವರವರದ್ದೇ ಆದ ಜವಾಬ್ದಾರಿಗಳಿದೆ. ಸಪೋರ್ಟಿವ್ ಇದು ಮಾಡುವಂಥ ಪೇಪರ್ ಸಬ್ಮಿಷನ್, ರಿಸರ್ಚ್ ಮಾಡಿ ಪೇಪರ್ ಸಬ್ಮಿಷನ್ ಮಾಡುವಂಥದ್ದು. ಬೇರೆ ಇನ್ನೊಂದು ಟೀಮಿನ ಜೊತೆ ಈಗ ಪ್ರತಿ ಟೀಮಿನವರು ಪ್ರತಿ ಟೀಮಿನವರು ಫಾರ್ ಆಗಿ ಒಮ್ಮೆ ಆರ್ಗ್ಯೂ ಮಾಡಬೇಕು, ಎಗೇನ್ಸ್ಟ್ ಆಗಿಯೂ ಆರ್ಗ್ಯುಮೆಂಟ್ ಮಾಡಬೇಕು. ಅದು ಏನು ಅವರು ರಿಸರ್ಚ್ ಪೇಪರ್ ಸಬ್ಮಿಷನ್ ಮಾಡ್ತಾರೆ, ಅದರ ಬಗ್ಗೆ ವ್ಯಾಲ್ಯೂಯೇಷನ್ ಆಗಲಿಕ್ಕಿದೆ. ಅವರು ಅದನ್ನು ಸ್ಟಡಿ ಮಾಡಿ ಒಟ್ಟು ಕೇಸ್ ಲಾಗಳಂತಿದೆ. ಈಗ ಒಂದು ಕೇಸಿಗೆ ಸಪೋರ್ಟಿವ್ ಆಗಿ ಬೇರೆ ಬೇರೆ ಇದಕ್ಕಿಂತ ಹಿಂದೆ ಹೈಕೋರ್ಟ್ ಪರ್ಸನಲ್ ಅಂತ ಆ್ಯಸ್ ಎ ಟೀಮ್ ಅದಕ್ಕೆ ಒಬ್ಬೊಬ್ಬರಲ್ಲ, ಅದಕ್ಕೆ ಮಾರ್ಕ್ ಇದೆ, ಅದು ಪ್ರೈಸಸ್ ಇದೆ. ಆ ರೀತಿ ಇದು ವ್ಯಾಲ್ಯೂಯೇಷನ್ ಮಾಡಿ ಏನು ಅದರಲ್ಲಿ ಒಳ್ಳೆಯ ರಿಸರ್ಚ್ ಪೇಪರ್ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಅದಕ್ಕೆ ಕೂಡ ಪ್ರೈಸಸ್ ಇದೆ. ನಾವು ಇದರಲ್ಲಿ ಫಸ್ಟ್ ಪ್ರೈಸ್ 30,000 ಕ್ಯಾಶ್ ಪ್ರೈಸ್ ಪ್ಲಸ್ ಟ್ರೋಫಿ, ಸೆಕೆಂಡ್ ಪ್ರೈಸ್ 20,000 ಕ್ಯಾಶ್ ಪ್ರೈಸ್ ಪ್ಲಸ್ ಟ್ರೋಫಿ. ಅದೇ ರೀತಿ ಪ್ರೋತ್ಸಾಹಕ ಬಹುಮಾನಗಳು ಅಂತ ಹೇಳುವಂಥದ್ದನ್ನು ಈ ಸಲ ನಾವು ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ತುಂಬ ಕಾಲೇಜುಗಳು, ಲಾ ಕಾಲೇಜುಗಳು ನ್ಯಾಷನಲ್ ಮೂಟ್ ಕೋರ್ಟ್ ಏನು ಅಂತ ಹೇಳುವಂಥ ಇದರಲ್ಲಿ ಈಗ ಇತ್ತೀಚೆಗೆ ಆರಂಭ ಆದ ಕಾಲೇಜಿನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲದ ಮಕ್ಕಳು ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಬಂದಾಗ ಅವರನ್ನು ಪ್ರೋತ್ಸಾಹ ಮಾಡುವಂಥದ್ದು ಒಂದು ಲಾ ಕಾಲೇಜಾಗಿ ನಮ್ಮದು ಕರ್ತವ್ಯ. ಆದ ಕಾರಣ ಈ ಪ್ರಿಲಿಮಿನರಿ ಹಂತದಲ್ಲಿ ಒಳ್ಳೆಯ ಫೈಟ್, ಈಗ ಒಂದು ಸಾಧಾರಣ ಲಾ ಕಾಲೇಜಿನವರು ಕೂಡ
ವಿಶೇಷ ಪ್ರಯತ್ನ ಪಟ್ಟು ಒಂದು ಈ ರೀತಿಯ ನ್ಯಾಷನಲ್ ಲೆವೆಲ್ ಟೀಮಿನವರೊಟ್ಟಿಗೆ ಫೈಟ್ ಕೊಟ್ಟಿದ್ದಾರೆ. ಅಂಥ ಒಳ್ಳೆಯ ಟೀಮ್ ಪ್ರಿಲಿಮಿನರಿ ರೌಂಡಲ್ಲಿ ಹೊರಗೆ ಹೋದರೂ ಕೂಡ ಅವರನ್ನು ಗುರುತಿಸಿ ಇನ್ನೂ ಅವರು ಬೆಳಿಬೇಕು ಅಂತ ಹೇಳುವ ಕಾರಣಕ್ಕೆ ವಿಶೇಷವಾದ ಪ್ರೋತ್ಸಾಹಕರ ಬಹುಮಾನವನ್ನು ಕೂಡ ಈ ಸಲ ಇನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಡಾಕ್ಟರ್ BK ರವೀಂದ್ರ, ಡೈರೆಕ್ಟರ್ ಆಫ್ ಲೀಗಲ್ ಸ್ಟಡೀಸ್, ವಿವೇಕಾನಂದ ಲಾ ಕಾಲೇಜ್, ಪುತ್ತೂರು. ವಿವರವಾಗಿ ಆಗಲೇ ನಮ್ಮ ಕರೆಸ್ಪಾಂಡೆಂಟ್ ನಿಮಗೆಲ್ಲ ತಿಳಿಸಿದ್ದಾರೆ. ನಾನು ಮಾತಾಡೋ ವಿಷಯ ಏನಂದರೆ, ಯಾಕೆ ಈ ಮೂಟ್ ಕೋರ್ಟ್ ಮಾಡಬೇಕು, ಇದರ ಉದ್ದೇಶ ಏನು, ಇಷ್ಟು ಖರ್ಚು ಯಾಕೆ ಮಾಡಬೇಕು, ಅದರಿಂದ ಮಕ್ಕಳಿಗಾಗುವ ಅನುಕೂಲ ಏನು ಅವ್ರ ಜೀವನದಲ್ಲಿ. ಈ ಮೂಟ್ ಕೋರ್ಟ್ ಅನ್ನೋ ಒಂದು ಪೇಪರೇ ಇದೆ ಫೈನಲ್ ಇಯರ್ನಲ್ಲಿ. ಅದರಲ್ಲಿ ಅವಕ್ಕೆ 100 ಮಾರ್ಕ್ ಪರೀಕ್ಷೆ ಇದೆ. ಅದಕ್ಕೂ ನೋಟ್ಸ್ಗಳೆಲ್ಲ ಇದೆ, ಪುಸ್ತಕ ಇದೆ, ಅದನ್ನು ಓದಿ ಬರೀಬೋದು, ಅದು ಒಂದು. ಬಟ್ ನಿಜ ರೂಪದಲ್ಲಿ ಒಂದು ಕೇಸ್ ತಗೊಂಡು ಪ್ರಕರಣ ಬಂದಾಗ ಯಾವ ರೀತಿ ಸ್ಟಡಿ ಮಾಡೋದು, ಹೇಗೆ ಪ್ರಕರಣ ಹೇಳ್ಬೋದು, ಅದರ ವಿವಾದಾಂಶಗಳು ಏನು, ಅದಕ್ಕೆ ಯಾವ ಕಾನೂನು ಅಪ್ಲೈ ಆಗ್ತದೆ, ಆ ಕಾನೂನಿನ ಹಿಂದೆ ಏನಿದೆ ಮುಂದೆ ಏನಿದೆ, ದ ಫಿಕೇಡ್ ಆಫ್ ಲಾ ದಿ ಶುಡ್ ನೋ ಇಟ್. ಆ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಇನ್ವಾಲ್ವ್, ಯಾವ ರೀತಿ ಇಂಟರ್ಪ್ರಿಟೇಷನ್, ಒಂದು ಪ್ರಾವಿಷನ್ ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ಬೋದು, ಇದನ್ನೆಲ್ಲ ಕಲಿಬೇಕಾಗಿದ್ದು ಮೂಟ್ ಕೋರ್ಟ್ ಮಾಡ್ತಾರೆ. ಈಗ ವಿವೇಕಾನಂದ ಲಾ ಕಾಲೇಜಲ್ಲಿ ವರ್ಷಕ್ಕೆ ನಾವು ಕ್ಲಾಸಲ್ಲಿ ಫೈನಲ್ ಮಕ್ಕಳಿಗೆ ನಾನೊಂದು 30 ಮೂಟ್ ಕೋರ್ಟ್ ಮಾಡ್ತೀನಿ. 30 ಬೇರೆ ಬೇರೆ ಕೇಸು, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್, ರೆಡ್ ಪಿಟಿಷನ್ಸ್ ಮಾಡ್ತೀನಿ, ಸಬಾರ್ಡಿನೇಟ್ ಕೋರ್ಟಲ್ಲಿ ಸಿವಿಲ್ ಕ್ರಿಮಿನಲ್ ಕೇಸು ಮಾಡ್ತೇನೆ, ವಾದ ಮಂಡಿಸ್ತಾರೆ ಮಕ್ಕಳಿಗೆ. ಅದು ಒಂದು ಆಸ್ಪೆಕ್ಟ್ ಆಯಿತು. ಅದೇ ಮಕ್ಕಳು ನಾಳೆ ಬೇರೆ ಬೇರೆ ಕಾಲೇಜಿಂದ ಬಂದಾಗ ಮಕ್ಕಳು ಆ ಮಕ್ಕಳು ನೋಡಿ ಬೇಕಾದಷ್ಟು ತಿಳ್ಕೊಳ್ತಿದೆ. ಬೇರೆ ಕಾಲೇಜಲ್ಲೂ ಮಾಡ್ತಾರೆ, ಆದರೆ ಬೇರೆ ಕಾಲೇಜಿಂದ ಬರೋರು ಅವ್ರ ಸ್ಟ್ಯಾಂಡರ್ಡ್ ಜಾಸ್ತಿ ಇರ್ತದೆ. ದೇ ಕಮ್ ಫ್ರಮ್ ಸಿಟೀಸ್, ವೆಲ್ ರೆಕಗ್ನೈಸ್ಡ್ ಲಾ ಕಾಲೇಜಸ್. ಆಗ ಅವರ ಕೆಪಾಸಿಟಿ ಏನು, ನಮ್ಮ ನ್ಯೂನತೆಗಳೇನು, ಅವ್ರ ಜೊತೆ ಕಾಂಪೀಟ್ ಮಾಡಿದ್ರೆ ನಮಗೇನು ಅಡ್ವಾನ್ಸ್ ಸಿಗ್ತದೆ, ನಾವು ಎಷ್ಟು ವಿಷಯ ತಿಳ್ಕೊಳಕ್ಕಿದೆ, ಆ ಒಂದು ಸ್ಫೂರ್ತಿ ಬರ್ತದೆ ನಮ್ಮ ಕಡೆಗೆ. ಯಾರು ಹೆಚ್ಚು ಮೂಟ್ ಕೋರ್ಟಲ್ಲಿ ಇನ್ವಾಲ್ವ್ ಆಗ್ತಾರೋ ಅವರು ದೇ ಬಿಕಮ್ ವೆರಿ ಗುಡ್ ಅಡ್ವೊಕೇಟ್ಸ್ ಆ್ಯಂಡ್ ವೆರಿ ಗುಡ್ ಜಡ್ಜಸ್. ಯಾಕಂದರೆ ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲಿ ಕಲಿಸಿರ್ತೀವಿ ನಾವು, ಬರೀ ಥಿಯರಿ ಅಲ್ಲ. ಈ ಮೂಟ್ ಕೋರ್ಟಲ್ಲಿ ನಾನು ಹೇಳ್ದಂಗೆ ಅದರ ಇಂಟರ್ಪ್ರಿಟೇಷನ್ ಆಫ್ ಲಾ ಹೇಗೆ, ಹೌ ಟು ಸ್ಟಡಿ ಎ ಕೇಸ್, ಯಾವ ರೀತಿ ವಿಮರ್ಶೆ ಮಾಡಬೇಕು, ಯಾವ ರೀತಿ ವಾದ ಮಂಡನೆ ಮಾಡಬೇಕು, ಯಾವ ರೀತಿ ಜಡ್ಜಸ್ನ ಫೇಸ್ ಮಾಡಬೇಕು. ಕೆಲವು ಜಡ್ಜಸ್ ಕ್ವಶನ್ಸ್ ಹಾಕ್ಬೋದಾರೆ ಕೋರ್ಟಲ್ಲಿ, ಆದರೆ ಅಪ್ತಿಪ್ಪ ಸ್ವಲ್ಪ ತಡವರ್ಸ ಲಾಯರ್ಸ್ಗಳಿದ್ದಾರೆ, ಆದರೆ ಅದನ್ನು ಗಟ್ಸಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು, ಹೌ ಟು ಆನ್ಸರ್ ದಿ ಕ್ವಶನ್ಸ್ ವಿತ್ ಕರೇಜ್, ವಿಗರ್ ಆ್ಯಂಡ್ ವೈಟಾಲಿಟಿ, ಇದೆಲ್ಲ ಯಾವ ರೀತಿ ಫೇಸ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಆರ್ಗ್ಯುಮೆಂಟ್ ಬರೆಯೋದು ಹೇಗೆ, ಪ್ರಾವಿಷನ್ ಆಫ್ ಲಾ ಸ್ಟಡಿ ಮಾಡೋದು ಹೇಗೆ, ಅದು ಸ್ಟಡಿ ಯಾರು ಕಾನೂನುಗಳನ್ನ ಸರಿಯಾಗಿ ಅರ್ಥಕೊಳ್ತಾರೆ ಅಂದರೆ ಯಾವ ಮೂಟ್ ಕೋರ್ಟ್ಗೆ ಇನ್ವಾಲ್ವ್ ಆಗ್ತಾರೆ. ಆಗ ನಮ್ಮ ಮಕ್ಕಳು ನಾವೇ ಬುದ್ಧಿವಂತರುತ್ತೆ, ನಮ್ಮ ಮನಸ್ಸಲ್ಲಿರುತ್ತೆ, ನಮ್ಮ ಮಕ್ಕಳೇ ಬುದ್ಧಿವಂತ ಇರ್ತದೆ. ಆದರೆ ಹೊರಗಿನ ಮಕ್ಕಳು ಬಂದು ಅವರ ವಾದಗಳನ್ನ ಮಂಡಿದಾಗ ನಮ್ಮ ಮಕ್ಕಳಿಗೆ ಅನಿಸ್ತೇವೆ, ಓ ನಮಗಿಂತ ಜೋರಾಗಿದೆ, ನಾವು ಮಟ್ಟಕ್ಕೆ ಹೋಗಬೇಕು ಅಂತ ಸ್ಫೂರ್ತಿ. ನಮಗೆ 100 ಮಕ್ಕಳಲ್ಲಿ ಒಂದು 10 ಮಕ್ಕಳಿಗೆ ಸ್ಫೂರ್ತಿ ಇರೋದೇ ಸಾಕು. ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ. ಅವ್ರುಗಳೇ ನಾಳೆ ಜಡ್ಜಸ್ ಆಗ್ತಾರೆ. ಈಗ ನನಗೆ 48 ವರ್ಷದಲ್ಲಿ ನಾನು ಸರ್ವಿಸ್ನಲ್ಲಿ ಒಂದು 1 ವರ್ಷ 2 ವರ್ಷ 50 ವರ್ಷ ಆಗ್ತದೆ ಸರ್ವಿಸ್ನಂದು, ಬರೀ ಟೀಚಿಂಗ್ನಲ್ಲಿ. ಐ ಹ್ಯಾವ್ ಸೀನ್ ದಟ್ ಮೆನಿ ಆಫ್ ದಿ ಅಡ್ವೊಕೇಟ್ಸ್ ಹು ಹ್ಯಾವ್ ಬಿಕಮ್ ಜಡ್ಜಸ್ ದೇ ಹ್ಯಾವ್ ಬಿಕಮ್ ವೆರಿ ಗುಡ್ ಜಡ್ಜಸ್. ಯಾವ ಚಾರ್ಜಸ್ಸು ಅವ್ರಿಗಿಲ್ಲ, ವೆರಿ ಗುಡ್. ಆ ಡಿಸಿಪ್ಲೀನು, ದ ವೇ ದೇ ಕಮ್ ಟು ದ ಕೋರ್ಟ್, ಈವನ್ ಡ್ರೆಸ್ಸಿಂಗ್ ಮ್ಯಾಟರ್ಸ್, ಇದು ಕೌಂಟ್ ಆಗ್ತದೆ ಒಬ್ಬ ಪ್ರೊಫೆಷನಲ್ಲಿ. ದ ವೇ ಯು ಸ್ಪೀಕ್, ದ ವೇ ಯು ಟಾಕ್, ಇದನ್ನೆಲ್ಲ ಕಾಮನ್ ಸೆನ್ಸ್, ವೆರಿ ಇಂಪಾರ್ಟೆಂಟ್. ಕಾಮನ್ ಸೆನ್ಸ್ ಇದನ್ನೆಲ್ಲ ನಾವು ಈ ಮೂಟ್ ಕೋರ್ಟಲ್ಲಿ ಅವ್ರು ಕಲಿತಾರೆ ಮಕ್ಕಳು. ಸೊ ಯಾರು ಹೆಚ್ಚು ಮೂಟ್ ಕೋರ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರು ದೇ ಹ್ಯಾವ್ ಬಿಕಮ್ ವೆರಿ ಗುಡ್. ಒಂದು ಉದಾಹರಣೆ, ಹೆಸರು ಹೇಳಿ ತೊಂದರೆ ಇಲ್ಲ. ಈಗ ಪದ್ಮಾ ಪ್ರಸಾದ್ ಹೆಗಡೆ ಇದ್ದಾರೆ, ಈಸ್ ಪ್ರಾಕ್ಟೀಸಿಂಗ್, ಈಸ್ ಎ ವೆರಿ ಗುಡ್ ಪ್ರಾಕ್ಟೀಸಿಂಗ್ ಬ್ಯಾಂಗ್ಳೂರ್. ನಾನು ಐ ವಾಸ್ ಸೀಯಿಂಗ್ ಹಿಮ್, ಸರ್ ನನಗೆ ಮೂಟ್ ಕೋರ್ಟ್ ಮಾಡಬೇಕು, ಮೂಟ್ ಕೋರ್ಟ್ ನಾನು ಕರ್ಕೊಂಡೋಗಿದ್ದೆ. ಐ ಥಿಂಕ್ ಹ್ಯಾವ್ ಗಾನ್ ಅಪ್ ಟು ಉಜ್ಜಯಿನ್ ಆ್ಯಂಡ್ ಡೆಲ್ಲಿ. ಅವ್ನು ಕರ್ಕೊಂಡು SDM ನಾಪಲ್ಲಿ ನೀವು ಮಾಡಿದಾಗ ನೋಡಿ, ಅಲ್ಲಿ ಹೊರಗಿನ ಹೋಗಿ ನೋಡು, ಅಲ್ಲಿ ಮಕ್ಕಳು ಯಾವ ರೀತಿ ಮಾಡ್ತಾರೆ. JNU ಕರ್ಕೊಂಡೋಗಿದ್ದೆ, ಮೆಡ್ರಾಸಿಗೆ ಕರ್ಕೊಂಡೋಗಿದ್ದೆ, ಕೇರಳ ಲಾ ಕಾಲೇಜಿಗೆ ಕರ್ಕೊಂಡೋಗಿದ್ದೆ. ಅಲ್ಲೆಲ್ಲ ಹೋದಾಗ ಅವನು ಸ್ಫೂರ್ತಿ ಬಂತು, ಸರ್ ನಾನು ಇನ್ನೂ ಕಲಿಬೇಕು, ನಮ್ಮ ಸಾಧ್ಯ ಸರ್ ಅಂತ. ಹಿ ಮೇಡ್ ಎ ವೆರಿ ಗುಡ್ ಸ್ಟಡಿ, ಕಲ್ತ. ಈಸ್ ಎ ವೆರಿ ಗುಡ್ ಅಡ್ವೊಕೇಟ್, ವೆರಿ ಗುಡ್ ಅಟ್ ಬಿಸಿ ಅಡ್ವೊಕೇಟ್. ಅವನು ಹೇಳ್ತಾನೆ, ಸರ್ ನನಗೆ ಜಡ್ಜಸ್ ನನಗೆ ಇದೆ ಸಾಕು, ಯಾವಪ್ಪ ಇದು ಬೇಡ ನನಗೆ, ರೋರಿಂಗ್ ಪ್ರಾಕ್ಟೀಸ್. ಇದು ನಮಗೆ ಟೀಚರ್ಸ್ ಅದು ನೋಡೋ ಖುಷಿ ಆಗ್ತದೆ. ಆದರೆ ಒಂದು ಸಂಸ್ಥೆ ಆದದ್ದು ಇದನ್ನೆಲ್ಲ ಕೊಡಬೇಕು. ಒಂದು ವಿದ್ಯಾರ್ಥಿ ಬರೀ ಲಾ ಕಾಲೇಜ್ ರನ್ ಮಾಡೋದಲ್ಲ, ಹೋಗಿ 4 ಲೈನ್ ಹೇಳ್ಬಿಟ್ಟು ಕ್ಲಾಸಲ್ಲಿ ಬಂದುಬಿಟ್ರೆ ಅದು ಹುಡುಗರಿಗೆ ಹೆಲ್ಪ್ ಆಗಲ್ಲ. ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್, ದಿಸ್ ಶುಡ್ ಬಿ ಇಂಜೆಕ್ಟೆಡ್ ಟು ದ ಬ್ರೈನ್ಸ್ ಆ್ಯಂಡ್ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್ ಕಮ್ಯುನಿಟಿ. ಆಗ ಅದರಲ್ಲಿ ನಾನು ಹೇಳಿದ್ದು, ಯಾರಿಗೆ ಈ ಮೂಟ್ ಕೋರ್ಟಲ್ಲಿ ನಾವು ಇನ್ವಾಲ್ವ್ ಆಗ್ತಾರೋ
ದೇ ಆರ್ ಬಿಕಮ್ ವೆರಿ ಗುಡ್ ಬಿಕಾಸ್ ದೇ ನೋ ಹೌ ಟು ಆರ್ಗ್ಯೂ, ಹೌ ಟು ರೈಟ್ ಆರ್ಗ್ಯುಮೆಂಟ್ಸ್. ರಿಟರ್ನ್ ಆರ್ಗ್ಯುಮೆಂಟ್ ಕೊಡ್ಬೋದು ಕೋರ್ಟಲ್ಲಿ. ನಾವು ಮಾತಾಡೋಕ್ಕೆ ಕಷ್ಟ ಆಗ್ತದೆ, ರಿಟರ್ನ್ ಆರ್ಗ್ಯುಮೆಂಟ್ ಕೊಡ್ಬೋದು. ಆ ರಿಟರ್ನ್ ಆರ್ಗ್ಯುಮೆಂಟ್ ಬರೀ ಅದಾಗೆ ಇದು ಕ್ವಶನ್ ಕೇಳಿದ್ರೆ ಬೋಲ್ಡಾಗಿ ಫೇಸ್ ಮಾಡೋದಕ್ಕೆ ಯು ರಿಕ್ವೈರ್ ಕರೇಜ್. ಒಂದು ಪ್ರಾಬ್ಲಮ್ ಆಫ್ ನೀವು ಇಂಟರ್ಪ್ರಿಟೇಷನ್ ಮಾಡಿ ಹೇಳ್ತಾ ನಮಗೆ ಜಡ್ಜ್ ವಾಪಸ್ ಉತ್ತರ ಕೊಡೋಕ್ಕಾಗಲ್ಲ. ಆ ಕನ್ವಿನ್ಸಿಂಗ್ ಕೆಪಾಸಿಟಿ ಉದಯ ಒಳ್ಳ ದ ವೇ ಹಿ ಪ್ರೆಸೆಂಟ್ಸ್ ಇನ್ ದ ಕೋರ್ಟ್ ಹ್ಯಾವ್ ಸೀನ್. ಕೆ ವೇಣುಗೋಪಾಲ್ ವಾಸ್ ಆರ್ಡಿನರಿ ಸ್ಟೂಡೆಂಟ್ ಇನ್ ಬೆಳಗಾವಿ, ಹಿ ಬಿಕೇಮ್ ಎ ಟಾಪ್ ಅಡ್ವೊಕೇಟ್. ಅವರ ಪ್ರೆಸೆಂಟೇಷನ್ ನೋಡಿದ್ರೆ ನಾನು ಮಕ್ಕಳಿಗೆ ಹೇಳ್ತೀನಿ ನೋಡಿ, ಇಂಥದ್ದು ನೋಡಿ ಒಂದು ಕೇಸ್ ತಗೊಂಡು ಸ್ಟಡಿ ಮಾಡಿ ಯಾಕೆ ಈ ರೀತಿ ಜಡ್ಜ್ ತೀರ್ಮಾನ ಕೊಟ್ಟು ಆ ಎಲ್ಲ ಎಳೆಗೆ ಅರ್ಥ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಅದೇ ರೀತಿ ನಾವು ಟ್ರೈನಿಂಗ್ ಲಾ ಕಾಲೇಜಲ್ಲಿ ಕೊಡ್ತೀವಿ. ಬಟ್ ಇದರಲ್ಲಿ ಇನ್ವಾಲ್ವ್ ಆದಾಗ ದೇ ಆರ್ ಫೇಸಿಂಗ್ ಎ ಬಿಗ್ ಆಡಿಯನ್ಸ್. ಅದಕ್ಕೆ ನಾಳೆ ಕರೆಯುವಂಥ ಜಡ್ಜಸ್ಸು ಅದೇ ಕರಿತೀವಿ ನಾವು. ಈಗ ನೋಡಿ ಐ ವಾಸ್ ಫೋರ್ಸಿಂಗ್ ಹಿಮ್ ಏ ರೈಟ್ ಕೊಟ್ಟು ಹೋಗು, ಇನ್ವಾಲ್ವ್ ಆಗು ಅಂತ. ಇಂದ್ರೇಶ್ ವಾಸ್ ದೇರ್ ಆ್ಯಂಡ್ ಅವರ್ ಅಬ್ದುಲ್ ನಜೀರ್ ಯು ನೋ ವೆರಿ ವೆಲ್. ದೇ ವಾಸ್ ಎ ವೆರಿ ಗುಡ್ ಜಡ್, ವೆರಿ ಮೈಲ್ಡ್ ಮ್ಯಾನ್. ಐ ಸೀನ್. ಬಟ್ ಆದರೆ ಇವರೆಲ್ಲ ಜಡ್ಜಸ್ ಆಗಬೇಕಾದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಮೂಟು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಉದ್ದೇಶದಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಸಂಸ್ಥೆ ಮಕ್ಕಳಿಗೂ ನಮ್ಮ ಮಕ್ಕಳು ಬೇರೆಯವ್ರು ನೋಡಿ ಅವ್ರು ಕಲ್ತ್ಕೊಳ್ಬೇಕು. ಹಾಗೆ ಒಂದು 10 ಜನ ಆದರೂ ಸಾಕು ನಮಗೆ. ಈ ಉದ್ದೇಶ ನಾವು ಇಷ್ಟು ಖರ್ಚು ಮಾಡಿ ಮಾಡ್ತಾಯಿದ್ದೇವೆ. ಈ ಮೂಟ್ ಕೋರ್ಟ್ ಸ್ಪರ್ಧೆ ಬಗ್ಗೆ ಈಗಾಗಲೇ ನಮ್ಮ ಸಂಚಾಲಕರು ಹಾಗೆ ನಿರ್ದೇಶಕರು ತಿಳಿಸಿದ್ದಾರೆ. ಈ ಒಂದು ಮೂಟ್ ಕೋರ್ಟ್ ಕಾಂಪಿಟಿಷನಲ್ಲಿ ವಕೀಲರ ಪಾತ್ರ ಬಹಳ ಮುಖ್ಯ. ನಾವು ಪುತ್ತೂರು ವಕೀಲರ ಸಂಘ ಮಾತ್ರ ಅಲ್ಲ, ನಮ್ಮ ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ, ಮಂಗಳೂರು ಹಾಗೂ ಬೆಂಗಳೂರಿನ ವಕೀಲರುಗಳು ಇದರಲ್ಲಿ ನ್ಯಾಯಾಧೀಶರಾಗಿ ಭಾಗವಹಿಸ್ತಾ ಇದ್ದಾರೆ. ಮೊದಲಿನ ಪ್ರಿಲಿಮಿನರಿ ರೌಂಡಲ್ಲೆಲ್ಲ ನಾವು ವಕೀಲರುಗಳೇ ಇರುವಂಥದ್ದು. ನಂತರದ ಸುತ್ತುಗಳಲ್ಲಿ ಕ್ವಾರ್ಟರ್ ಫೈನಲಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯಿಂದ ನ್ಯಾಯಾಧೀಶರಾಗಿ ಈಗಾಗಲೇ ಹೋದವರು, ಈಗಾಗಲೇ ನಮ್ಮ ಇವರು ಹೇಳಿದರು ಸಂಚಾಲಕರು, ಅದರಲ್ಲಿ 38 ಜನ ಜಡ್ಜಸ್ ಆಗಿದ್ದಾರೆ ಅಂತೇಳಿ. ಅವರಲ್ಲಿ ಕೆಲವರು ಬರ್ತಾರೆ, ಜಡ್ಜಸ್ ಆಗಿರ್ತಾರೆ. ಅದರ ನಂತರ ಪುನಃ ಸೆಮಿಫೈನಲಲ್ಲಿ ಕೂಡ ಡಿಸ್ಟ್ರಿಕ್ಟ್ ಜಡ್ಜ್ಗಳಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವವರು ಕೂಡ ಬರ್ತಾ ಇದ್ದಾರೆ. ಸೊ ಆದ ಕಾರಣ ಇಲ್ಲಿ ವಕೀಲರು ಅಂತೇಳಿ ಬರೀ ಒಂದು LLB ಮಾಡಿದ ಕೂಡ ಎಲ್ಲರೂ ವಕೀಲರಾಗ್ತಾರೆ. ವಕೀಲರು ಬರೀ ವಕೀಲರಾದರೆ ಏನು ಪ್ರಯೋಜನ ಆಗೋದಿಲ್ಲ. ಒಬ್ಬ ಸಮರ್ಥ ವಕೀಲ ಆಗಬೇಕಿದ್ರೆ ಅವನಿಗೆ ಗೊತ್ತು ಬೇಕು. ಸೊ ಆದ ಕಾರಣ ಅದು ಯಾವ ರೀತಿಯಲ್ಲಿ ಅವನು ತನ್ನನ್ನು ತಾನು ಕಾನೂನಿನ ವಿಷಯದಲ್ಲಿ ತೊಡಗಿಸಿಕೊಂಡು ತಾನು ಸಮರ್ಥ ಆಗ್ಬೋದು ಅಂತೇಳಿ ಹೇಳುವಂಥದ್ದು ಈ ಮೂಟ್ ಕೋರ್ಟಲ್ಲಿ ನಾವು ಮಾಡುವಂಥದ್ದು ಮುಖ್ಯವಾಗಿ. ಇದರಲ್ಲಿ ನಮಗೆ ಇಲ್ಲಿ ಪುತ್ತೂರಿನಲ್ಲಿ ಆಗಲಿ ಎಲ್ಲ ಊರುಗಳಲ್ಲಿ ಆಗಲಿ ಅತ್ಯುತ್ತಮ ವಕೀಲರುಗಳು ಅವರು ಯಾವ ರೀತಿಯಲ್ಲಿ ಒಂದು ಕೇಸನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳೋದನ್ನು ಕಲಿಸಿಕೊಡುವಂತಹ ಒಂದು ಪಾಠ ನಮಗಿಲ್ಲಿ ಸಿಗ್ತದೆ. ಸೊ ನಮ್ಮಲ್ಲಿರುವ ಮೊದಲನೇದಾಗಿ ವಕೀಲರು ಏನು ಮಾಡಬೇಕಂತ ಹೇಳಿದ್ರೆ, ನಾವು ತಮ್ಮಲ್ಲಿರುವಂತಹ ಗುಣಾತ್ಮಕ ಅಂಶಗಳ ಜೊತೆಗೆ ಋಣಾತ್ಮಕ ಅಂಶಗಳು ಯಾವುದುಂಟು ಅಂತೇಳಿ ಅವರು ತಿಳ್ಕೊಳ್ಬೇಕು. ಸೊ ಅದನ್ನು ಅವರು ಗುಣಾತ್ಮಕ ಅಂಶಗಳಾಗಿ ಪರಿವರ್ತಿಸಬೇಕು. ಆ ಒಂದು ಹಂತದಲ್ಲಿ ಅವರು ತುಂಬ ಓದಬೇಕಾಗ್ತದೆ. ಯಾಕೆಂದರೆ ನಾವೇ ನೋಡ್ತಾ ಇದ್ದೇವೆ, ವಕೀಲರುಗಳು ಬರೀ ಓದೋದಲ್ಲ, ಯಾವ ರೀತಿ ಓದಬೇಕು, ಆ ಓದಿದ್ದನ್ನು ತಾವು ಯಾವ ರೀತಿ ಜಡ್ಜರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು ಭಾಳ ಮುಖ್ಯ. ಸೊ ಈ ಒಂದು ವಿಷಯವನ್ನು ಅಲ್ಲಿ ಈಗ ನಾವು ಏನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಅದನ್ನು ಇನ್ನೊಬ್ಬ ಅದೇ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ, 2 ವಿಷಯಗಳನ್ನು ನೋಡುವಾಗ ನನ್ನಲ್ಲಿ ಏನು ತಪ್ಪುಗಳಿದೆ ಅದನ್ನು ನಾನು ಸರಿ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಸೊ ಈ ಒಂದು ಕಾರಣಗಳಿಂದ ಈ ಮೂಟ್ ಕೋರ್ಟ್ ಅಂತೇಳಿ ಹೇಳುವಂಥದ್ದು ಇನ್ನು ಮುಂದಿನ ಉತ್ತಮ ವಕೀಲರುಗಳು ಅವರು ಒಂದು ತಯಾರಿ ಮಾಡುವಂಥ ಒಂದು ವಿಷಯ ಆಗ್ತದೆ. ಇದರಿಂದ ಇದೊಂದು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಕೊಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು,
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.